ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಬಿ ಅಲರ್ಟ್ ಜೊತೆಗೆ ಎಚ್ಚರಿಕೆಯಿಂದ ಇರಿ, ನಿರ್ಲಕ್ಷ್ಯ ಮಾಡಲೇಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ. ಯಾಕೆ ಈ ಜಾಗೃತಿ, ಯಾಕೆ ಇರಲಿ ಎಚ್ಚರ, ಬಿ ಅಲರ್ಟ್ ಅನ್ನುವಂಥ ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ ಅಂತ ಬಂದಾಗ, ಕಳೆದ 2 ವಾರಗಳ ಹಿಂದೆ ಈ ಸುದ್ದಿ ಕರಾವಳಿ ಭಾಗದಲ್ಲಿ ಬಹಳಷ್ಟು ಚರ್ಚೆಗೆ ಮಾತ್ರ ಅಲ್ಲ, ಭಯ ಆತಂಕಕ್ಕೆ ಕಾರಣವಾಗಿತ್ತು. ಜೊತೆಗೆ ಇಂತಹ ಒಂದು ಗ್ಯಾಂಗ್ ಬಂದಿದೆ ನಮ್ಮ ಕರಾವಳಿ ಭಾಗದಲ್ಲಿ, ಬಂದರು ನಗರಿಯಲ್ಲಿ ಜನರ ನಿದ್ದೆಯನ್ನ ಕೆಡಿಸಿತ್ತು. ನಾನು ಆಗ್ಲೇ ಹೇಳಿದ ಹಾಗೆ ಈ ಹಿಂದೆಯೂ ಕೂಡ ನಾನು ಪ್ರತಿ ಬಾರಿ ಹೇಳ್ತಾ ಇದ್ವಿ, ನಮ್ಮ ಕರಾವಳಿ ಭಾಗ ಕೂಡ ಭಯಪಟ್ಟಿದ್ದು ಒಂದು ಚಂದ್ರನ ವಿಚಾರವಾಗಿ, ಜೊತೆಗೆ ದಂಡುಪಾಳ್ಯದ ವಿಚಾರವಾಗಿ, ಜೊತೆಗೆ ಮತ್ತೊಂದು ಬಂದಂತಹ ಗ್ಯಾಂಗ್ ಚಡ್ಡಿ ಗ್ಯಾಂಗ್. ಇದು ಕಳೆದ 2-3 ವಾರಗಳ ಹಿಂದೆ, ಅಂದ್ರೆ ಈ ಸಮಸ್ಯೆ ಕಂಪ್ಲೀಟ್ ಆಗಿ ಸಾಲ್ವ್ ಆಗಿದೆ ಅನ್ನುವಂತಹ ವಿಚಾರವನ್ನ ನಾವು ಅನ್ಕೊಂಡಿದ್ವಿ. ಜೊತೆಗೆ ಸಾಲ್ವ್ ಆಗಿದೆಯೂ ಕೂಡ. ಆದರೆ ಇವರುಗಳು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟುಕೊಂಡು, ಜೊತೆಗೆ ಚಡ್ಡಿ ಗ್ಯಾಂಗ್ ಪ್ರಕರಣ ಅಂತ್ಯ ಆಯಿತು, ಇನ್ನು ನಾವು ಈ ದರೋಡೆಕೋರರು ಅಥವಾ ಕಳ್ಳಕಾಕರು ಅಥವಾ ಕಳ್ಳರ ಜಾಲ ಅಥವಾ ಕಳ್ಳರ ಕಾಟ ಇನ್ನಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನೆಮ್ಮದಿಯ ನಿದ್ರೆಯನ್ನ ಮಾಡ್ತಾ ಇದ್ರೆ ಮಂಗಳೂರಿನ ಜನ ಬಿ ಅಲರ್ಟ್ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಈ ಕಳ್ಳರ ಜಾಲ, ಈ ಕಳ್ಳರ ಕಾಟ ಅನ್ನುವಂಥದ್ದು ಇನ್ನೂ ಕೂಡ ಮಂಗಳೂರಿನಲ್ಲಿ ಕಡಿಮೆಯಾಗಿಲ್ಲ. ಇನ್ನೂ ಕೂಡ ಈ ಕಳ್ಳರ ಕಾಟ ಕಡಿಮೆಯಾದಂತೆ ಕಾಣ್ತಾ ಇಲ್ಲ. ಕಾರಣ ಮಂಗಳೂರಲ್ಲಿ ಮತ್ತೆ ಇಂತಹ ಪ್ರಕರಣಗಳು ದಾಖಲಾಗ್ತಾ ಇದೆ. ಶನಿವಾರ ಮತ್ತೊಂದು ಇಂತಹ ಪ್ರಕರಣ ದಾಖಲಾಗಿದೆ. ಜೊತೆಗೆ ಮಂಗಳೂರಿನಲ್ಲಿ ಸಿಟಿ ಭಾಗದಲ್ಲಿ ಇಂತಹ ಕಳ್ಳ ಕಾಕರ, ಕಳ್ಳರ ಜಾಲ ಅದೆಷ್ಟೋ ಪ್ರಕರಣಗಳು ಮತ್ತೆ ಮತ್ತೆ ದಾಖಲಾಗ್ತಾ ಇದೆ. ಹಾಗಿದ್ದಾಗ ಬಿ ಅಲರ್ಟ್ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾನ್. ಮಂಗಳೂರು ಜನರ ಭಯ ಆತಂಕಕ್ಕೆ ಕಾರಣವಾಗಿರುವಂಥದ್ದು ಚಡ್ಡಿ ಗ್ಯಾಂಗ್. ನಿರಂತರವಾಗಿರುವಂತಹ ಪ್ರಕರಣಗಳು ದಾಖಲಾಗ್ತಾ ಇತ್ತು. ಪೊಲೀಸ್ ಇಲಾಖೆ ಅಲರ್ಟ್ನೆಸ್ ಅನ್ನ ಘೋಷಿಸಿತ್ತು. ಆದರೂ ಕೂಡ ಅವರುಗಳು ಕಳ್ಳರ ಕಾಕರ ಕಾಟ ತುಂಬ ದೊಡ್ಡ ಮಟ್ಟದಲ್ಲಿ ಇತ್ತು. ತಮ್ಗಳಿಗೆ ಗೊತ್ತಿದೆ ಆ ಒಂದು ವಿಚಾರದ ಬಗ್ಗೆ. ಜೊತೆಗೆ ಆ ಕಳ್ಳರನ್ನ ಬಂಧನ ಮಾಡಲಾಗಿತ್ತು. 4 ಬಂಧನ ಆಗುತ್ತೆ. ಜೊತೆಗೆ ಆ ನಿಟ್ಟಿನಲ್ಲಿ ಸ್ವತಃ ನಮ್ಮ ಮಂಗಳೂರಿನ ಪೊಲೀಸ್ ಆಯುಕ್ತರಾಗಿರುವಂತಹ ಅನುಪಮ್ ಅಗರ್ವಾಲ್ ಅವರು ನಮ್ಮ ಕುಳ್ಳ ವಾಹಿನಿ ಸ್ಟುಡಿಯೋಗೆ ಬಂದಿದ್ರು. ಜೊತೆಗೆ ತಮ್ಮ ಬಹಳಷ್ಟು ಪ್ರಶ್ನೆಗಳನ್ನು ಅವರು ಸ್ವೀಕರಿಸಿದ್ರು. ಜೊತೆಗೆ ಒಂದು ಒಳ್ಳೆಯ ಅತ್ಯುತ್ತಮವಾಗಿರುವಂತಹ ಆಪರೇಷನ್ ಅನ್ನು ಅವರು ನಡೆಸಿದ್ರು. ಯಾಕಂದ್ರೆ ಆ ಒಂದು ಕಳ್ಳತನ ಆಗಿದ್ದಂತಹ 5 ಗಂಟೆಗಳಲ್ಲಿ ಆ ಆರೋಪಿಗಳ, ಆ ಕಳ್ಳರ ಬಂಧನವನ್ನ ಮಾಡಿದ್ರು. ಜೊತೆಗೆ ಈ ಕಳ್ಳರ ಕಾಟ ಇನ್ನೂ ಕೂಡ ಮುಗಿದಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಇದು ಪದವಿನ ಅಂಗಡಿ ಪೆರ್ಲಗುರಿಯಲ್ಲಿ ನಡೆದಿರುವಂತಹ ಘಟನೆ. ಶನಿವಾರ ಹೊತ್ತಿನಲ್ಲಿ, ಈ ರಾತ್ರಿಯ ಹೊತ್ತಿನಲ್ಲಿ ನಡೆದಿರುವಂತಹ ಈ ಒಂದು ಕಳ್ಳರ ಒಂದು ಚಲನವಲನ, ಜೊತೆಗೆ ಅವರ ಒಂದು ಕಳ್ಳರ ಕಾಟ ಯಾವ ರೀತಿ ಇದೆ ಅನ್ನುವಂಥದ್ದು CCTVಯಲ್ಲಿ ಸೆರೆಯಾಗಿದೆ. ಅಲ್ಲಿ ಅವರು ರಾಡ್ನ ಮುಖಾಂತರ ಬಾಗಿಲನ್ನು ಒಡೆಯುವಂತಹ, ಮನೆಯ ಬಾಗಿಲನ್ನು ಒಡೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಟಾರ್ಚ್ ಲೈಟ್ ಅನ್ನ ಹಾಕಿಕೊಂಡು ಅವರು ಕಳ್ಳತನಕ್ಕೆ ಪ್ರಯತ್ನಿಸ್ತಾರೆ. ಆ ಸಂದರ್ಭ ಮನೆಯಲ್ಲಿದ್ದಂತಹ ಮನೆಯ ಒಡತಿಗೆ ಎಲ್ಲೋ ಒಂದ್ ಕಡೆ ಲೈಟ್ ಬಂದಂತಹ ಒಂದು ಭಾವನೆ ಆಗುತ್ತೆ. ಲೈಟ್ ಅಂತ ಬಂದಾಗ ಈ ಮಳೆಗಾಲದಲ್ಲಿ ನಮಗೆ ಸಿಡಿಲು ಅಥವಾ ಮಿಂಚು ಬಡಿಯುವಂತಹ ಒಂದು ಲೈಟ್ ಏನಿದೆ ನೋಡಿ, ಅದನ್ನು ನಾವು ನೋಡಿಕೊಂಡು ಇದು ಆ ಲೈಟ್ ಆಗಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ. ಆದರೆ ಆ ಮಹಿಳೆ ಏನಿದ್ದಾರೆ ನೋಡಿ, ಇದು ಟಾರ್ಚ್ ಲೈಟ್ ಥರ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಎದ್ದು ಕೂತ್ಕೊಂಡು ನೋಡಿದಾಗ, ಲೈಟನ್ನು ಆನ್ ಮಾಡಿದಾಗ, ಹೊರಗಿನ ಲೈಟನ್ನು ಆನ್ ಮಾಡಿದಾಗ ಈ ಕಳ್ಳರು ನಿಂತಿರುವಂಥದ್ದು ಗೊತ್ತಾಗುತ್ತೆ. ತದನಂತರ ಕಳ್ಳರು ಓಡಿ ಹೋಗ್ತಾರೆ. ಹಾಗಿದ್ದಾಗ ಕಳ್ಳರು ವಿಫಲ ಯತ್ನವನ್ನ ಮಾಡ್ತಾರೆ. ಹಾಗಿದ್ದಾಗ ಇಂತಹ ಕಳ್ಳರ ಜಾಲ ಮತ್ತೆ ನಮ್ಮ ಮಂಗಳೂರಿನಲ್ಲಿ ಸಕ್ರಿಯವಾಗಿದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಹಾಗಿದ್ದಾಗ ಬಿ ಅಲರ್ಟ್, ಜಾಗೃತಿಯಿಂದ ಇರಿ ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮ. ಜೊತೆಗೆ ಏನಾಗಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಎಚ್ಚರ, ಮಂಗಳೂರಿನಲ್ಲಿ ಮತ್ತೆ ಚಡ್ಡಿ ಗ್ಯಾಂಗ್ ಸಕ್ರಿಯ. ಬಂದರು ನಗರಿಯಲ್ಲಿ ಮತ್ತೆ ಭೀತಿ ಹುಟ್ಟಿಸುತ್ತಿರುವ ಕಳ್ಳರ ಜಾಲ. ಮಂಗಳೂರು ನಗರದ ಹೊರವಲಯದ ಪದವಿನಂಗಡಿ ಸಮೀಪದ ಮಹಾತ್ಮ ನಗರ ಬಡಾವಣೆಯ ಮನೆಯೊಂದರ ಮುಖ್ಯ ಗೇಟ್ ತೆಗೆದು ಒಳನುಗ್ಗಿರುವ ಕಳ್ಳರು ಬಾಗಿಲಿನ ಬಳಿ ಇದ್ದ ಇನ್ನೊಂದು ಸ್ಟೀಲ್ ಗೇಟ್ ಅನ್ನು ತೆರೆದು ಮನೆಯ ಬಾಗಿಲನ್ನ ರಾಡ್ನಿಂದ ಒಡೆಯಲು ಯತ್ನಿಸಿರುವ ಘಟನೆ ಶನಿವಾರ ತಡರಾತ್ರಿ ನಡೆದಿರುವುದು ಬೆಳಕಿಗೆ ಬಂದಿದೆ. ಕಳವು ಯತ್ನದಲ್ಲಿರುವಾಗ ಎಚ್ಚರಗೊಂಡು ಮನೆ ಮಂದಿ ಕೂಗಿದಾಗ ಕಳ್ಳರು ಓಡಿ ಹೋಗಿದ್ದಾರೆ.
ಮನೆಯವರು ಪೊಲೀಸರು ಹಾಗೂ ನೆರೆಮನೆಯವರಿಗೆ ಮಾಹಿತಿ ನೀಡಿದ್ದಾರೆ. ಕಾವೂರು ಪೊಲೀಸರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪದವಿನಂಗಡಿ ಪೆರ್ಲಗುರಿ ಪರಿಸರದಲ್ಲಿ ವಿಫಲ ಕಳವು ಯತ್ನ. ಚಡ್ಡಿ ಗ್ಯಾಂಗ್ ಬಂಧನದ ಬಳಿಕವೂ ನಿಲ್ಲದ ಕಳ್ಳರ ಕಾಟ. ಎಚ್ಚರ ಇರಲಿ ಜಾಗೃತಿ. ಶನಿವಾರ ತಡರಾತ್ರಿ 4 ತಂಡ ಪದವಿನಂಗಡಿಯ ಪೆರ್ಲಗುರಿಯ ಪ್ರಸನ್ನ ಗಣಪತಿ ದೇವಸ್ಥಾನದಿಂದ ಕಳವಿಗೆ ಯತ್ನಿಸಿರುವ ಘಟನೆ ವರದಿಯಾಗಿದೆ. ದೇವಸ್ಥಾನದ ಬಳಿ ಓಡಾಡುತ್ತಿದ್ದ ಕಳ್ಳರ ಕೈಯಲ್ಲಿದ್ದ ಟಾರ್ಚ್ ಬೆಳಕು ದೇವಸ್ಥಾನದ ಪಕ್ಕದ ಮನೆಯವರಿಗೆ ಕಂಡು ಅವರು ಎಚ್ಚರಗೊಂಡರು ಎನ್ನಲಾಗಿದೆ. ಮನೆಯ ಹೊರಭಾಗದ ಲೈಟ್ಗಳನ್ನ ಅವರು ಹಾಕಿದಾಗ ಕಳ್ಳರು ಪರಾರಿಯಾದರು ಎಂದು ತಿಳಿದು ಬಂದಿದೆ. ಇದು ಚಡ್ಡಿ ಗ್ಯಾಂಗ್ನವರ ಕೃತ್ಯ ಇರಬಹುದೇ ಎನ್ನುವ ಗುಮಾನಿ ಹುಟ್ಟಿದೆ. ಕೆಲವು ದಿನಗಳ ಹಿಂದೆ ಖತರ್ನಾಕ್ ಚಡ್ಡಿ ಗ್ಯಾಂಗಿನ ಕಳ್ಳರನ್ನ ಪೊಲೀಸರು ಬಂಧಿಸಿ ಅವರು ಕಳುವು ಮಾಡಿದ್ದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದರು. ಇದು ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಮತ್ತೆ ಬಂದರು ನಗರಿ ಮಂಗಳೂರಿನಲ್ಲಿ ಈ ಕಳ್ಳ ಕಾಕರ ಒಂದು ಕಾಟ ಏನಿದೆ ಬಹಳಷ್ಟು ಜೋರಾದ ಕಾಣ್ತಾ ಇದೆ. ಅದೇ ರೀತಿ ಪದವಿನಂಗಡಿ ಪೆರ್ಲಗುರಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಯಾವ ರೀತಿ ಇದೆ ಅನ್ನುವಂಥದ್ದು, 4 ಕಳ್ಳರು ಅಲ್ಲಿ ಓಡಿ ಹೋಗಿರುವಂತಹ ಅವರ ಚಲನವಲನದ ದೃಶ್ಯಾವಳಿಗಳು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅಟ್ ದ ಸೇಮ್ ಟೈಮ್ ಇಂತಹ ಒಂದು ಪ್ರಕರಣಗಳು ಇನ್ನೂ ಕೂಡ ಕಳ್ಳರ ಕಾಟ ಮಂಗಳೂರಿನಲ್ಲಿ ಕಡಿಮೆ ಆದಂತೆ ಕಾಣ್ತಾ ಇಲ್ಲ. ದರೋಡೆಕೋರರು ಅವರ ದರೋಡೆಯನ್ನ ಮಾಡ್ತಾ ಇದ್ದಾರೆ, ಕಳ್ಳರು ಅವರ ಕಳ್ಳರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ನಮ್ಗಳ ಕತೆ ಏನು ಅನ್ನುವಂಥ ಒಂದು ಕಡೆ ಪೊಲೀಸ್ ಇಲಾಖೆಯು ಕೂಡ ಅಲರ್ಟ್ ಆಗಿ ಕೆಲಸವನ್ನ ಮಾಡಬೇಕಾಗುತ್ತೆ, ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇವೆಲ್ಲದರ ಜೊತೆಗೆ ಈ ರೀತಿ ಆದಾಗ ಘಟನೆಗಳು ಕಳೆದ ಬಾರಿಯೂ ಕೂಡ ಈ ಚಡ್ಡಿ ಗ್ಯಾಂಗ್ನ ವಿಚಾರವಾಗಿ ನಾವು ಮಾತನಾಡಿದಾಗ ಅಲ್ಲಿ 5 ಇದ್ರು, 4 ಬಂಧನ ಆಗಿದೆ, ಒಬ್ಬ ಎಲ್ಲಿ ಹೋದ ಅನ್ನೋದು ಗೊತ್ತಿಲ್ಲ. ಸೊ ದಟ್ಸ್ ವೈ ಬಿ ಅಲರ್ಟ್. ಇನ್ನೊಂದು ವಿಚಾರವಾಗಿ ನಾವು ಮಾತನಾಡಿದಾಗ ಕಳೆದ ಬಾರಿ ನಾವು ಚಡ್ಡಿ ಗ್ಯಾಂಗ್ನ ವಿಚಾರವಾಗಿ ಸರಣಿ ಕಾರ್ಯಕ್ರಮಗಳನ್ನು ಮಾಡಿದಾಗ ಇಲ್ಲಿ ಮೋಹನ್ ಬೋಳಂಗಡಿ ಸರ್ ಬಂದಿದ್ರು, ಹಿರಿಯ ಪತ್ರಕರ್ತರು, ಕ್ರೈಮ್ ವರದಿಗಾರರು ಬಂದಿದ್ರು, ಜೊತೆಗೆ ನಮ್ಮ ಮಂಗಳೂರಿನ ಆಯುಕ್ತರಾಗಿರುವಂತಹ ಪೊಲೀಸ್ ಆಯುಕ್ತರಾಗಿರುವಂತಹ ಅನುಪಮ ಅಗರ್ವಾಲ್ ಸರ್ ಕೂಡ ಬಂದಿದ್ರು. ಸೊ ಈ ಎಲ್ಲರೂ ಇಬ್ರು ಬಂದಿದ್ದಾಗ ಬಹಳಷ್ಟು ಕಳ್ಳರು ಈ ರೀತಿ ಬರ್ತಾರೆ ಅಂತ ಬಂದಾಗ ನಾವುಗಳು ಯಾವ ರೀತಿ ಅಲರ್ಟ್ ಆಗಿರಬೇಕು, ಜೊತೆಗೆ ನಮ್ಗಳ ಜವಾಬ್ದಾರಿ ಏನು, ನಮ್ಗಳ ಕರ್ತವ್ಯ ಏನು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಉಪಯುಕ್ತವಾಗಿರುವಂಥ ಟಿಪ್ಸ್ ಅನ್ನು ಅವ್ರು ಕೊಟ್ಟಿದ್ರು. ಬಹುಶಃ ಇಂಥದ್ದೇ ಒಂದು ಟಿಪ್ಸ್ ಅನ್ನ ಈ ಮಹಿಳೆಯು ಕೂಡ ಅಲ್ಲಿ ಫಾಲೋ ಮಾಡಿರುವಂಥದ್ದು ಆ ಮನೆಯವರು ಕೂಡ. ಯಾಕಂದ್ರೆ ಇಂತಹ ಒಂದು ಟಾರ್ಚ್ ಲೈಟ್ ಬಂದಿದೆ ಅಂತ ಬಂದಾಗ ಅವರು ಸಡನ್ನಾಗಿ ಎದ್ದು ಮನೆಯ ಹೊರಗಿನ ಲೈಟನ್ನು ಹಾಕ್ತಾನೆ. ಮನೆಯ ಹೊರಗಿನ ಲೈಟನ್ನು ಹಾಕಿದಾಗ ಅಲ್ಲಿ ಮನೆಯ ಹೊರಗಡೆ ಯಾರಿದ್ದಾರೆ ಅನ್ನುವಂಥದ್ದು ಕಂಡು ಬರುತ್ತೆ. ಸೊ ಅವರು ಓಡಿ ಹೋಗ್ತಾರೆ. ನಾವು ಯಾವತ್ತೂ ಕೂಡ ಮನೆಯ ಒಳಗಿನ ಲೈಟನ್ನು ಪ್ರಥಮವಾಗಿ ಹಾಕಬಾರ್ದು, ಮನೆಯ ಹೊರಗಿನ ಲೈಟನ್ನು ಪ್ರಥಮವಾಗಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆಯೂ ಕೂಡ ಹೇಳಿದ್ದಾರೆ. ಜೊತೆಗೆ ಬಹಳಷ್ಟು ವಿಚಾರಗಳನ್ನು ಆ ಸಂದರ್ಭ ಚರ್ಚೆಯನ್ನು ಮಾಡಿದ್ವಿ. ನಾನು ಮತ್ತಷ್ಟು ಚರ್ಚೆನ ಮಾಡ್ತೀನಿ, ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಬೇಕು. ಜೊತೆಗೆ ಅಲ್ಲಿ ನಡೆದಿದ್ದಾದರೂ ಏನಾಗಿದೆ ಆ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನಾನು ಕಲೆಕ್ಟ್ ಮಾಡಬೇಕು. ನಮ್ಮ ಜೊತೆ ಆ ಮನೆಯ ಓನರ್, ಆ ಮನೆಯ ಮಾಲಕರು, ಪ್ರತ್ಯಕ್ಷದರ್ಶಿಗಳಾಗಿರುವಂತಹ ರಾಮಕೃಷ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮಕೃಷ್ಣ ಅವರು ನಮಸ್ತೆ ಸರ್. ನಮಸ್ತೆ, ಹೇಳಿ. ನಮಸ್ತೆ ರಾಮಕೃಷ್ಣ ಅವರೇ. ಸದ್ಯ ನಿಮ್ಮ ಮನೆಯ ಒಂದು ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ಒಂದು ದೃಶ್ಯಗಳನ್ನ ಪ್ಲೇ ಮಾಡಿ CCTV ಕ್ಯಾಮೆರಾದಲ್ಲಿ ಆಗಿರುವಂತಹ ನಿಮ್ಮ ಮನೆಯ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಸರ್.
ಎಸ್ ಸರ್, ಏನ್ ಹೇಳ್ತೀರಾ ಸರ್? ಇದು ಯಾವಾಗ ಆಗಿರುವಂತದ್ದು, ಏನ್ ಕತೆ ಸರ್? ಫಸ್ಟ್ ರಿಯಾಕ್ಷನ್. ಇದು ಮೊನ್ನೆ ಶನಿವಾರ ರಾತ್ರಿ 2:30 ಗಂಟೆಗೆ. 2:30 ಗಂಟೆಗೆ ಶನಿವಾರ ರಾತ್ರಿ ಅಲ್ವಾ? ಹೌದೌದು. ಓಕೆ ಓಕೆ ಸರ್, ಇದು ಹೇಗಾಗಿತ್ತು ಅಂದ್ರೆ ಅವರುಗಳು ಬರ್ತಾರೆ, ಯಾವ ರೀತಿ ಇತ್ತು ಅಂದ್ರೆ ಅವರು ಬಂದಾಗ ತಮ್ಮ ಮನೆಯ ಬಾಗಿಲನ್ನು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕಬ್ಬಿಣದ ರಾಡ್ ಮೂಲಕ ಅನ್ನುವಂಥದ್ದು ನಮಗೆ CCTV ನೋಡಿದಾಗ ಗೊತ್ತಾಗಿರುವಂಥದ್ದು. ಮೊದಲನೇದಾಗಿ ಯಾರು ನೋಡಿರುವಂಥದ್ದು, ಯಾರ ಅನುಭವಕ್ಕೆ ಬಂದಿರುವಂಥದ್ದು ಈ ರೀತಿ ಕಳ್ಳರು ಬಂದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ? ಅಲ್ಲ, ನಾನು ರಾತ್ರಿ ವಾಶ್ರೂಮಿಗೆ ಹೋಗಿದ್ದೆ. ಓಕೆ. ಹೊರಗೆ ಬರುವಾಗ ಈಕೆ ನೋಡಿದೆ. ಹೊರಗೆ ನೋಡುವಾಗ 4 ಜನ ಇದ್ದಾರಲ್ಲಿ. ಓಕೆ ಓಕೆ. ನಾನು ಎಣಿಸಿದ್ದೆ ನಮ್ಮ ಕರೆಂಟ್ನವರು ಅಂತೇಳಿ. ಯಾರು? ಕರೆಂಟ್ನವರಾ? ಹೌದೌದು, ಅವ್ರು ಬರ್ತಾರೆ ಸಾಧಾರಣ ರಾತ್ರಿ ಎಲ್ಲ. ಓಕೆ ಓಕೆ. ಮತ್ತೆ ನೋಡ, ಒಬ್ರು ಬಂದು ಮೇಲೆ ಬಂದು ದೇವಸ್ಥಾನದೊಳಗೆ ಟಾರ್ಚ್ ಎಲ್ಲ ಹಾಕಿದ್ರು. ನೋಡುವಾಗ ನಂಗೆ ಗೊತ್ತಾಯ್ತು ಇವರೇ ಕಳ್ರಿ ಅಂತೇಳಿ. ನೀವು ಅಂದ್ರೆ ನೀವು ಮನೆಯ ಹೊರಗಿದ್ರ ಸರ್, ಹೇಗೆ? ನಾನು ಮನೆ ಒಳಗೆ ಇದ್ದೆ. ಒಳಗೆ ವಾಕಿಂಗ್ ಮಾಡ್ತಾ ಇದ್ರಾ? ವಾಕಿಂಗ್ ಎಂತ ಮಾಡುದು ರಾತ್ರಿಗೆ? ಅಲ್ಲಲ್ಲ, ನೀವು ಹೇಳಿದ್ರಲ್ಲ. ಅಲ್ಲ, ನಾನು ವಾಶ್ರೂಮಿಗೆ ಹೋಗಿದ್ದೆ. ವಾಶ್ರೂಮ್, ಸಾರಿ, ಐ ಆಮ್ ವೆರಿ ಸಾರಿ. ವಾಶ್ರೂಮ್, ಓಕೆ, ನನಗೆ ವಾಕಿಂಗ್ ಅಂತ ಕೇಳುತ್ತು. ಸಾರಿ, ಐ ಆಮ್ ವೆರಿ ಸಾರಿ. ವಾಶ್ರೂಮ್ಗೆ ಹೋಗಿದ್ರಿ. ಸೊ ದಟ್ಸ್ ಟೈಮ್ ನಿಮಗೆ ಈ ರೀತಿಯ ಒಂದು ಲೈಟಿನ ಅನುಭವ ಆಯ್ತು ಅಂದ್ರೆ ನಿಮ್ಮ ಅಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ತಮ್ಮ ವೈಫ್ ಕೂಡ ಇದ್ರು, ಅಂದ್ರೆ ತಮ್ಮ ಮಡದಿ. ಹೌದೌದೌದು. ಅವರು ಮೊದಲು ಅವರಿಗೆ ಏನೋ ಒಂದು ಲೈಟ್ ಬಂದಾಗೆ, ಟಾರ್ಚ್ ಲೈಟ್ ಬಂದಾಗೆ ಅನುಭವ ಆಯಿತು. ಆ ರೀತಿಯಲ್ಲಿ ಅವರು ಎದ್ದು ಹೇಳಿದ್ರು ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನುವಂಥದ್ದು. ಹೌದಾ ಸರ್ ಇದು? ನನ್ನ ಪ್ರಕಾರ ನಾನು ನೋಡಿದೆ, 4 ಜನ ನಿಂತಿದ್ದಾರೆ. ನನ್ಗೆ ಅಂತ ನಾನು ಎಣಿಸಿದೆ ಕರೆಂಟ್ನವರು ಅಂತೇಳಿ. ಓಕೆ ಓಕೆ ಓಕೆ. ನೋಡುವಾಗ ಮತ್ತೆ ಅವರು ದೇವಸ್ಥಾನದ ಒಳಗೆ ಮೇಲೆ ಬಂದ್ರು, ಟಾರ್ಚ್ ಹಾಕಿದ್ರು. ಆಗ ನನ್ಗೆ ಗೊತ್ತಾಯ್ತು ಇವರು ಕಳ್ರು ಅಂತೇಳಿ. ಓಕೆ, ಎಷ್ಟು ಹೊತ್ತಿದ್ರು ಸರ್ ಅವರು ಆ ಜಾಗದಲ್ಲೇ ತಮ್ಮ ಮನೆ ಹತ್ರ? ಒಂದು 5 ಮಿನಿಟ್ಸ್ ಇರ್ಬೋದು. ಅವರು ಪ್ರಯತ್ನ ಮಾಡ್ತಾ ಇದ್ರು ಅಷ್ಟೇ. ನೀವೇನ್ ಮಾಡಿದ್ರಿ ಸರ್ ಆವಾಗ? ಈ ಒಂದು ಅವರು ನಾನು ಒಂದೇ ಸರ್ತಿ ಹೇಳಿದೆ, ಯಾರೇ ನೀವು ಅಂತೇಳಿ ಜೋರಾಗಿ ಬೊಬ್ಬೆ ಹಾಕಿದ್ರು. ಓಕೆ ಓಕೆ. ಅವರು ಎತ್ಕೊಂಡು ಹೋದ್ರು ಅಷ್ಟೇ. ಓಕೆ ಓಕೆ. ಅವಾಗ ಎಲ್ಲರೂ ಓಡಿ ಹೋಗುವಂಥದ್ದು ಕಾಣ್ತಾ ಇದೆ. ಅಂದರೆ ಇದು ಪಕ್ಕದ ಮನೆಯಿಂದ CCTV, ನಿಮ್ಮ ಮನೆ, ಅವರು ಬಂದು ಡೋರ್ ತೆಗೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿ 4 ಜನ ಓಡಿ ಹೋಗುವಂಥದ್ದು ಪಕ್ಕದ ಮನೆಯ CCTV ಅಲ್ವಾ ಸರ್? ಹೌದೌದೌದು. ಓಕೆ ಓಕೆ. ಜೊತೆಗೆ ಅವರ ಕೈಯಲ್ಲಿ ಟಾರ್ಚ್ ಲೈಟ್ ಇತ್ತು. ಹೌದು, ಟಾರ್ಚ್ ಇತ್ತು, ಮತ್ತೆ ಒಂದು ಕೈಯಲ್ಲಿ ಇತ್ತು, ನನಗೆ ಸರಿ ಕಾಣಲಿಲ್ಲ ರಾತ್ರಿ. ಓಕೆ ಓಕೆ. ಇಲ್ಲಿ ಒಂದು ಟಾರ್ಚ್ ಲೈಟ್ ಅನ್ನು ಇಟ್ಕೊಂಡು, ಜೊತೆಗೆ ಅವರು ರೈನ್ ಕೋಟ್ ಅನ್ನ ಹಾಕಿದ್ರು ಅಲ್ವಾ ಸರ್? ಎಲ್ಲರೂ ರೈನ್ ಕೋಟ್ ಅನ್ನ ಹಾಕಿದ್ರೆ ಹೇಗೆ? ಮಳೆ ಬರ್ತಾ ಇತ್ತು ಆ ಸಂದರ್ಭ? ಮತ್ತೆ ಮುಖ ಎಲ್ಲ ಏನೂ ಕಾಣ್ತಿರ್ಲಿಲ್ಲ. ಓಕೆ ಓಕೆ. ಮಳೆ ಬರ್ತಾ ಇತ್ತಾ ಸರ್ ಆ ಸಂದರ್ಭ? ಇಲ್ಲ ಇಲ್ಲ, ಮಳೆ ಇಲ್ಲ. ಓಕೆ ಓಕೆ. ಪೊಲೀಸ್ನವರಿಗೆ ಫೋನ್ ಮಾಡಿಲ್ವಾ ತಾವು? ಇನ್ಫಾರ್ಮ್ ಮಾಡಿದ್ರೆ ಹೇಗೆ? ಮಾಡಿದ್ದೇವೆ. ಓಕೆ, ಪೊಲೀಸ್ನವರು ಬಂದಿದ್ದಾರೆ ಆವಾಗ? ಅದು ನಮ್ಗೆ ಗೊತ್ತಿಲ್ಲ, ಮತ್ತು ನಾವು ಫೋನ್ ಇನ್ಫಾರ್ಮ್ ಮಾಡಿದ್ದೇವೆ. ಓಕೆ ಓಕೆ ಓಕೆ. ಆ ಸಂದರ್ಭ ಅವರು ಓಡಿ ಹೋದ್ರು. ತದನಂತರ ಈ ವಿಚಾರವನ್ನ ಬೇರೆ ಯಾರಿಗಾದ್ರು ತಿಳಿಸಿದ್ರೆ ತಾವು ಹೇಗೆ ಸರ್ ತಮ್ಮ ಮನೆ ಹತ್ರ? ಅಲ್ಲ, ನನ್ನ ಸೋದರ ಮಾವ ಶ್ರೀಧರ್ ಭಟ್ರು ಅವರಿಗೆ ಹೇಳಿದ್ದೇನೆ ನಾನು ಫೋನ್ ಮಾಡಿ. ಅವರು ತೆಗಿಲಿಲ್ಲ, ಫೋನ್ ತೆಗಿಲಿಲ್ಲ, ನಾನು ಹೇಳಿದ್ದೇನೆ ಅಷ್ಟೇ. ಓಕೆ ಓಕೆ ಓಕೆ. ಎಸ್ ಎಸ್. ಇದು ನಿಮ್ಮ ಮನೆಗೆ ಕಳ್ಳರು ಬಂದಿರುವಂತಹ ಒಂದು ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಹಾಗಿದ್ದಾಗ ನಾವು ಈ ಒಂದು ವಿಚಾರದ ಬಗ್ಗೆ ಮಾತನಾಡಿದಾಗ ನಮ್ಮ ಜನತೆಗೂ ಕೂಡ, ಕರಾವಳಿ ಭಾಗದ ಜನತೆಗೆ ಈ ಬಗ್ಗೆ ಒಂದು ಅಲರ್ಟ್ನೆಸ್ ಅನ್ನು ಮುಟ್ಟಿಸಬೇಕಾಗುತ್ತೆ. ಸೊ ಹಾಗಿದ್ದಾಗ ಈ ಘಟನೆ ಶನಿವಾರ ಆಗಿರುವಂಥದ್ದು ಅಲ್ವಾ ಸರ್? ಹೌದೌದು, 2:30 ಗಂಟೆಗೆ ಸಾಧಾರಣ. ಓಕೆ ಓಕೆ. ಪ್ರಥಮವಾಗಿ ತಾವು ಲೈಟ್ ಅನ್ನು ಆನ್ ಮಾಡ್ತೀರಿ, ಹೊರಗಿನ ಲೈಟ್ ಅನ್ನು ಆನ್ ಮಾಡ್ತೀರಿ, ಜೊತೆಗೆ ಯಾರ್ರಿ ನೀವು ಅಂತ ಕೇಳ್ತೀರಿ, ಆವಾಗ ಓಡಿ ಹೋಗ್ತಾರೆ ಹೌದೌದು ಅಲ್ವಾ? ಓಕೆ ಓಕೆ. ಎಸ್ ಸರ್, ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ರಾಮಕೃಷ್ಣ ಅವರು, ಅಂದರೆ ಆ ಪ್ರತ್ಯಕ್ಷದರ್ಶಿ, ಅವರ ಒಂದು ಮನೆಯಲ್ಲಿ ಆಗಿರುವಂತಹ ಈ ಒಂದು ಕಳ್ಳತನ ವಿಫಲ ಯತ್ನ. ಅವರು ಪ್ರಥಮವಾಗಿ ಎದ್ದು ಲೈಟನ್ನು ಹಾಕ್ತಾರೆ, ತದನಂತರ ಅವರು ಯಾರೇ ನೀವು ಅನ್ನುವಂಥ ವಿಚಾರದಲ್ಲಿ ಕೇಳ್ತಾರಂತೆ. ಸೊ ಹಾಗಿದ್ದಾಗ ಆ ಕಳ್ಳರು ಭಯಭೀತಿಗೊಂಡು ಓಡಿ ಹೋಗಿರುವಂತಹ ಒಂದು ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ಆದರೆ ಇವೆಲ್ಲವೂ ಕೂಡ ನೋಡಿದಾಗ ಮಂಗಳೂರಿನಲ್ಲಿ ಈ ಕಳ್ಳರ ಗ್ಯಾಂಗ್ ಏನಿದೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ.
ಆ ಒಂದು ವಿಚಾರದಲ್ಲಿ ಯಾವತ್ತೂ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನುವಂಥದ್ದು ನೇರವಾಗಿರುವಂಥ ಸತ್ಯ. ಯಾಕಂದರೆ ಇಲ್ಲಿ ಈ ರೀತಿ ಘಟನೆಗಳು ಆದಾಗ, ಅಂದರೆ ಅವರು ರಾಮಕೃಷ್ಣ ಅವರು, ಈ ಮನೆಯವರು, ಅವರ ಮನೆಗೇ ಕಳ್ಳರು ನುಗ್ಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರು. ಆ ಪ್ರಯತ್ನ ವಿಫಲವಾಗುತ್ತೆ. ಯಾಕಂದರೆ ಆ ಸಂದರ್ಭ ಅವರು ವಾಶ್ರೂಮ್ಗೆ ಹೋಗ್ತಾರಂತೆ. ವಾಶ್ರೂಮ್ಗೆ ಹೋಗಿ ಬಂದಾಗ ಯಾರೋ ಮನೆಯ ಹೊರಗಡೆ ನಿಂತಿರುವಂಥ ಅನುಭವ ಆಗುತ್ತೆ. ಸೊ ಹಾಗಿದ್ದಾಗ ಅವರು ಯಾರ್ರೀ ನೀವು ಅನ್ನುವಂಥ ವಿಚಾರವನ್ನು ಕೇಳ್ತಾರೆ. ಜೊತೆಗೆ ಮನೆಯ ಹೊರಗಿನ ಲೈಟನ್ನು ಹಾಕ್ತಾರೆ. ಸೊ ಹಾಗಿದ್ದಾಗ ಈ ಕಳ್ಳರು ಪಕ್ಕ ಮನೆಯವರು ಎದ್ದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಕಳ್ಳರು ಓಡಿ ಹೋಗ್ತಾರೆ. ತಾವು ಗಮನಿಸ್ತಾ ಇರುವಂತಹ ಈ ದೃಶ್ಯಾವಳಿ ಏನಿದೆ ನೋಡಿ, ಇದೆಲ್ಲವೂ ಕೂಡ ಇದು ದೃಶ್ಯಾವಳಿ ಪಕ್ಕದ ಮನೆಯಿಂದ, ಪಕ್ಕದ ಮನೆಯ CCTVಯಲ್ಲಿ ಸೆರೆಯಾಗಿರುವಂಥದ್ದು. ಇದು ರಾಮಕೃಷ್ಣ ಅವರ ಮನೆ. ಈ ರಾಮಕೃಷ್ಣ ಅವರ ಮನೆಗೆ ಈ ಕಳ್ಳರು ಈ ರೀತಿ ರೈನ್ ಕೋಟನ್ನು ಹಾಕ್ತಾರೆ. ಅಂದರೆ ಮಳೆ ಬರುವಂಥ ಸಂದರ್ಭ ಅಲ್ವಾ, ಸೊ ರೈನ್ ಕೋಟನ್ನು ಹಾಕ್ತಾರೆ. ಯಾಕಂದರೆ ಈ ಮಳೆ ಬರುವ ಸಂದರ್ಭಗಳಲ್ಲಿ ತಾವು ಮಲಗಿರ್ತೀರ ನೋಡಿ, ಆವಾಗ ತಮ್ಗಳಿಗೆ ಗಟ್ಟಿ ನಿದ್ರೆ ಬರುತ್ತೆ. ಬೇಸಿಗೆಗಾಲದಲ್ಲಿ ಸ್ವಲ್ಪ ಸೆಕೆ ಆದರೆ ನಾವುಗಳು ಆ ಕಡೆ ಈ ಕಡೆ ಹೊರಳಾಡ್ತೀವಿ, ಸರಿಯಾಗಿರುವಂಥ ನಿದ್ರೆ ಬರಲ್ಲ, ಆ ಕಡೆ ಈ ಕಡೆ ನೋಡ್ತೀವಿ. ಆದರೆ ಮಳೆಗಾಲದಲ್ಲಿ ಅಂತ ಬಂದಾಗ ಸರಿಯಾಗಿ ನಿದ್ರೆ ಬರುತ್ತೆ, ಈ ಚಳಿಯಲ್ಲಿ, ಮಳೆಯಲ್ಲಿ. ಸೊ ಹಾಗಿದ್ದಾಗ ಕಳ್ಳರು ಈ ಮಳೆಗಾಲವನ್ನೇ ಆಯ್ಕೆ ಮಾಡ್ತಾರೆ ಈ ದರೋಡೆ ಮಾಡುವಂಥ ಪ್ರಕರಣಗಳಲ್ಲಿ. ಜೊತೆಗೆ ಹೊರಗಡೆ ಸೌಂಡ್ ಬರ್ತದಲ್ವಾ, ಅಂದರೆ ಮಳೆಗಾಲದಲ್ಲಿ ಬರುವಂತಹ ಈ ಸೌಂಡ್ಗಳು, ಗುಡುಗು ಸಿಡಿಲು ಸೌಂಡ್, ಜೊತೆಗೆ ಮಳೆಗಾಲದಲ್ಲಿ ಬರುವಂತಹ ಮಳೆಯ ನೀರಿನ ಶಬ್ದಗಳ ನಡುವೆ ಹೊರಗಡೆ ಏನು ಆಗ್ತಾ ಇದೆ ಅನ್ನುವಂತಹ ಕರೆಕ್ಟ್ ಪಿಕ್ಚರ್ ಸಿಗಲ್ಲ. ಸೊ ಆ ಸೌಂಡ್ಗಳು ಕೂಡ ನಾವು ಅಂದ್ಕೊಂಡಿರ್ತೀವಿ ಏನಾದರೂ ಕೆಳಗೆ ಬಿದ್ದಿತ್ತ ಮಳೆಯಿಂದಾಗಿ ಅನ್ನುವಂಥದ್ದು. ಸೊ ಹಾಗೆ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಕಳ್ಳರು ಮಳೆಗಾಲವನ್ನೇ ಆಯ್ಕೆ ಮಾಡ್ತಾರೆ ಅವರ ದರೋಡೆ ಪ್ರಕರಣವನ್ನು ಮಾಡಲಿಕ್ಕೆ, ದರೋಡೆ ಮಾಡಲಿಕ್ಕೆ. ಹಾಗಿದ್ದಾಗ ಮಳೆಗಾಲದಲ್ಲಿ ಇಂತಹ ಪ್ರಕರಣಗಳು ಭಾಳಷ್ಟು ಜಾಸ್ತಿ ಆಗುತ್ತೆ, ತಮಗೆ ಗೊತ್ತಿರುವಂತಹ ವಿಚಾರ. ಜೊತೆಗೆ ಈ ರೀತಿ ಆದಾಗ ತಾವುಗಳು ಯಾವತ್ತೂ ಕೂಡ ಅಲರ್ಟ್ನೆಸ್ಸಲ್ಲಿ ಇರಬೇಕು. ಜೊತೆಗೆ 112 ಪೊಲೀಸರಿಗೆ ಪ್ರಥಮವಾಗಿ ಕರೆಯನ್ನು ಮಾಡಬೇಕು. ಜೊತೆಗೆ ಇವರುಗಳು ಕೂಡ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ತಾವುಗಳು ಈ ಸಂದರ್ಭ ಮಾಡಿದ್ರೆ ಜೋರಾಗಿ ಧ್ವನಿಯಲ್ಲಿ ಬೊಬ್ಬೆ ಹೊಡೆದ್ರೆ ಪಕ್ಕದ ಮನೆಯವರು ಕೂಡ ಬಂದೇ ಬರ್ತಾರೆ ನೋಡೋಟ ಆ ಒಂದು ವಿಚಾರಗಳಲ್ಲಿ. ಸೊ ಹಾಗಿದ್ದಾಗ ತಾವುಗಳು ಎದ್ದು ಪ್ರಥಮವಾಗಿ ತಮ್ಮ ಮನೆಯ ಹೊರಗಿನ ಲೈಟನ್ನು ಆನ್ ಮಾಡಬೇಕು. ಹಾಗಾಗಿ ಈ ಮಳೆಗಾಲದ ಸಂದರ್ಭಗಳಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ ತಾವುಗಳು. ಜೊತೆಗೆ ಈ ರೀತಿ ಬಂದಾಗ, ಜೊತೆಗೆ ಅಲ್ಲಿ ಲೈಟ್ಗಳಂತೂ ಗಮನಿಸ್ತೀರಿ ನೋಡಿ, ಅವರು ಲೈಟನ್ನು ಹಾಕ್ತಾರೆ, ಟಾರ್ಚ್ ಲೈಟ್. ನಮ್ಗೆ ಗೊತ್ತಿಲ್ಲ ಬಹುಶಃ ಅವರು ಯಾಕೆ ಟಾರ್ಚ್ ಲೈಟನ್ನು ಹಾಕಿದ್ದಾರೆ ಅನ್ನುವಂಥದ್ದು. ಟಾರ್ಚ್ ಲೈಟ್ ಹಾಕಿದಾಗ ಪಕ್ಕ ಗೊತ್ತಾಗುತ್ತೆ ಅಲ್ಲಿ ಯಾರೋ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಬೆಳಕು ಬರ್ತಾ ಇದೆ. ಬಟ್ ಅವರ ಐಡಿಯಾ ಅದು ಕೂಡ ಆಗಿರ್ಬೋದು. ಯಾಕಂದರೆ ಈ ಮನೆಯ ಮಹಿಳೆಯವರು ಅವರು ಹೇಳುವ ಪ್ರಕಾರ ಏನು ಮಿಂಚು ಬಂದಿತ್ತೋ, ಆ ರೀತಿ ಲೈಟ್ ಆಗಿತ್ತೋ ಅನ್ನುವಂಥದ್ದು ಅವರು ಗಮನಿಸ್ತಾರೆ. ಆದರೆ ಪಕ್ಕ ಇದು ಟಾರ್ಚ್ ಲೈಟ್ ಅಂತ ಬಂದಾಗ ಎದ್ದು ಕೂತ್ಕೊಳ್ತಾರೆ, ನೋಡ್ತಾರೆ. ಸೊ ಹಾಗಿದ್ದಾಗ ಈ ಟಾರ್ಚ್ ಲೈಟ್ ಕೂಡ ಯಾಕೆ ಬಳಕೆ ಮಾಡ್ತಾರೆ ಅಂತ ಬಂದಾಗ ಭಾಳಷ್ಟು ಜನರು ಈ ಮಳೆ ಸಂದರ್ಭಗಳಲ್ಲಿ ಈ ಮಿಂಚಿನ ಒಂದು ಬೆಳಕೆ ಇರ್ಬೋದು ಅನ್ನೋ ರೀತಿಯಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಹಾಗಿದ್ದಾಗ ಇದೆಲ್ಲವೂ ಕೂಡ ಮಾಡಬಾರ್ದು, ಅಲರ್ಟ್ನೆಸ್ನಿಂದ ಇರಬೇಕು. ಜೊತೆಗೆ ಈ ರೀತಿಯ ಪ್ರಕರಣಗಳು ಮತ್ತೆ ಮಂಗಳೂರಿನಲ್ಲಿ ದಾಖಲಾಗ್ತಾ ಇದೆ. ಇದು ಬಹಳಷ್ಟು ಆತಂಕದ. ಜೊತೆಗೆ ನಾವೆಲ್ಲರೂ ಕೂಡ ಈ ಬಗ್ಗೆ ಒಂದು ಎಚ್ಚರದಿಂದ ಇರಬೇಕು. ಜೊತೆಗೆ ಈ ಬಗ್ಗೆ ಒಂದು ಅಲರ್ಟ್ನೆಸ್ಸನ್ನು ಮೂಡಿಸಲೇಬೇಕಾಗುತ್ತೆ ನೋಡೋಟ ಒಂದು ವಿಚಾರಗಳಲ್ಲಿ. ಯಾಕಂದರೆ ಇದು ಪದವಿನಂಗಡಿ ಪೆರ್ಲಗುರಿಯಲ್ಲಿ ನಡೆದಿರುವಂತಹ ಘಟನೆ. ಶನಿವಾರ ನಡೆದಿರುವಂತಹ ಘಟನೆಯನ್ನು ತಾವು ಗಮನಿಸ್ತಾ ಇದ್ದೀರಿ. 4 ತಂಡ ಪದವಿನಂಗಡಿಯ ಪೆರ್ಲಗುಡಿಯ ಪ್ರಸನ್ನ ಗಣಪತಿ ದೇವಸ್ಥಾನದಿಂದ ಕಳವಿಗೆ ಯತ್ನಿಸಿರುವಂತಹ ಘಟನೆ ವರದಿಯಾಗಿದೆ. ಜೊತೆಗೆ ಇದು ದೇವಸ್ಥಾನದ ಬಳಿ ಇರುವಂತಹ ಒಂದು ಮನೆ. ಆ ದೇವಸ್ಥಾನದ ಬಳಿ ಓಡಾಡ್ತಾ ಇದ್ದಂತಹ ಕಳ್ಳರ ಕೈಯಲ್ಲಿದ್ದಂತಹ ಟಾರ್ಚ್ ಬೆಳಕು ದೇವಸ್ಥಾನದ ಪಕ್ಕದ ಮನೆಯವರು ಕೂಡ ಕಂಡು ಅವರು ಎಚ್ಚರಗೊಳ್ತಾರೆ. ಸೊ ಹಾಗಿದ್ದಾಗ ಮನೆಯ ಹೊರಭಾಗದ ಲೈಟ್ಗಳನ್ನು ಅವರು ಹಾಕಿದಾಗ ಕಳ್ಳರು ಪರಾರಿಯಾಗ್ತಾರೆ. ಇದು ಪದವಿನಂಗಡಿ ಪೆರ್ಲಗುಡಿಯ ಅಲ್ಲಿ ನಡೆದಿರುವಂತಹ ಒಂದು ಘಟನೆ. ಸೊ ಹಾಗಿದ್ದಾಗ ಈ ಬಗ್ಗೆ ಜಾಗೃತಿಯಿಂದ ಇರಬೇಕು. ಜೊತೆಗೆ ಪೊಲೀಸ್ ಇಲಾಖೆಯು ಕೂಡ ಆ ಭಾಗದಲ್ಲಿ ಅವರ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ. ನಾಟ್ ಓನ್ಲಿ ಆ ಭಾಗ, ಕರಾವಳಿ ಭಾಗದಲ್ಲಿ ಅಂದರೆ ಮಂಗಳೂರಿನ ಸಿಟಿ ಲಿಮಿಟ್ಸ್ಗಳಲ್ಲಿ
ಇದು ಶನಿವಾರ ತಡರಾತ್ರಿ ನಾಲ್ವರ ತಂಡ ಪದವಿನಂಗಡಿಯ ಪೆರ್ಲಗುರಿಯ ಪ್ರಸನ್ನ ಗಣಪತಿ ದೇವಸ್ಥಾನದಿಂದ ಕಳವಿಗೆ ಯತ್ನಿಸಿರುವಂತಹ ಘಟನೆ. ಜೊತೆಗೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಪ್ರಸನ್ನ ಗಣಪತಿ ಟೆಂಪಲ್ ಏನಿದೆ ಅಲ್ಲಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಆ ಒಂದು ದೇವಸ್ಥಾನದ ಕಳವಿಗೆ ಪ್ರಯತ್ನವನ್ನು ಮಾಡ್ತಾರೆ ಈ ಕಳ್ಳರು. ಆ ಸಂದರ್ಭ ಪಕ್ಕದ ಮನೆಯಲ್ಲಿದ್ದಂತಹ ರಾಮಕೃಷ್ಣ ಅವರು ಅವರೇನಿದ್ದಾರೆ ನೋಡಿ, ಅವರು ಬೆಳಿಗ್ಗೆ ಅವರು ಆ ಸಂದರ್ಭಗಳಲ್ಲಿ ವಾಶ್ರೂಮ್ಗೆ ಹೋಗಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಎದ್ದಾಗ ಈ ರೀತಿ ಕಳ್ಳರು ಬಂದಿರುವಂಥದ್ದು, ಅಂದರೆ ಟಾರ್ಚ್ ಲೈಟನ್ನು ಬಳಕೆ ಮಾಡ್ತಾ ಇರುವಂಥದ್ದು ಹೊರಗಿನಿಂದ ಕಂಡು ಬರುತ್ತೆ. ಹಾಗಿದ್ದಾಗ ಅವರು ಮನೆಯ ಹೊರಗಿನ ಲೈಟನ್ನು ಹಾಕಿ ಯಾರ್ರೀ ನೀವು ಅಂತ ಕೇಳ್ತಾರೆ. ಸೊ ಆ ಸಂದರ್ಭ ಈ ಕಳ್ಳರು ಭಯಪಟ್ಟು ಎಸಿ ಸರೌಂಡಿಂಗ್ನಲ್ಲಿದ್ದಂತಹ ವ್ಯಕ್ತಿಗಳು ಎದ್ದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಓಡಿ ಹೋಗ್ತಾರೆ. ಓಡಿ ಹೋದಾಗ ಪಕ್ಕದ ಮನೆಯಲ್ಲಿದ್ದಂತಹ CCTVಯಲ್ಲಿ ತಾವು ಗಮನಿಸ್ಬೋದು 4 ಓಡಿ ಹೋಗುವಂತಹ ದೃಶ್ಯಾವಳಿಗಳನ್ನು. ಸೊ ಇದು ಪದವಿನಂಗಡಿ ಪೆರ್ಲಗುರಿಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಶನಿವಾರ ತಡರಾತ್ರಿಗೆ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಪ್ರಸನ್ನ ಗಣಪತಿ ಅನ್ನುವಂತಹ ದೇವಸ್ಥಾನ ಇರುತ್ತೆ. ಸೊ ಆ ಒಂದು ದೇವಸ್ಥಾನದಿಂದ ಕಳವಿಗೆ ಪ್ರಯತ್ನವನ್ನು ಈ ಕಳ್ಳರು ಮಾಡ್ತಾರೆ. ಹಾಗಿದ್ದಾಗ ಮಂಗಳೂರಿನಲ್ಲಿ ಮತ್ತೆ ಈ ದರೋಡೆ ಗ್ಯಾಂಗ್ ಅನ್ನುವಂಥದ್ದು ಏನಿದೆ ನೋಡಿ, ಕಳ್ಳರ ಗ್ಯಾಂಗ್ ಏನಿದೆ ನೋಡಿ, ಮತ್ತೆ ಸಕ್ರಿಯವಾಗಿದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕಂದರೆ ನಾವು ಈ ಹಿಂದೆಯೂ ಕೂಡ ಚಡ್ಡಿ ಗ್ಯಾಂಗ್ನ ಬಗ್ಗೆ ನಾವು ಮಾತಾಡಿದ್ವಿ. ಆ ಚಡ್ಡಿ ಗ್ಯಾಂಗ್ನ ಬಗ್ಗೆ ನಾವು ಮಾತಾಡಿದಾಗ ಜೊತೆಗೆ ಆ ಚಡ್ಡಿ ಗ್ಯಾಂಗನ್ನು ಬಂಧನ ಆಗುತ್ತೆ. ಸೊ ಚಡ್ಡಿ ಗ್ಯಾಂಗ್ನ ಬಂಧನ ಆಗಿದೆ ಅಂತ ಬಂದಾಗ ಅಲ್ಲಿ 5 ನಾವು ದೃಶ್ಯಾವಳಿಗಳಲ್ಲಿ CCTVಯಲ್ಲಿ ನಾವು ಗಮನಿಸಿದ್ದದ್ದು. ಸೊ ಹಾಗಿದ್ದಾಗ 4 ಬಂಧನ ಆಗುತ್ತೆ, ಇನ್ನೊಬ್ಬರ ಬಂಧನ ಆಗಿರಲ್ಲ. ಇವೆಲ್ಲದರ ಜೊತೆಗೆ ಚಡ್ಡಿ ಗ್ಯಾಂಗ್ ಅನ್ನುವಂಥದ್ದು ಅಥವಾ ಇಂತಹ ಗ್ಯಾಂಗ್ ಅನ್ನುವಂಥದ್ದು ಒಂದು ಗ್ಯಾಂಗ್ ಇರಲ್ಲ, ಬಹಳಷ್ಟು ಜನರು ಇರ್ತಾರೆ. ಸೊ ಹಾಗಿದ್ದಾಗ ಅವರು ವೆಲ್ ಟ್ರೈನ್ಡ್ ಕಳ್ಳರು, ಅಂದರೆ ಅವರ ಊರೇ ಜೊತೆಗೆ ಅವರು ಇದ್ದಂತಹ ಒಂದು ಪ್ರದೇಶ ವ್ಯಾಪ್ತಿಯೇ ಈ ಕಳ್ಳತನದಲ್ಲಿ ಬಹಳಷ್ಟು ಎಕ್ಸ್ಪರ್ಟೈಸ್ಡ್ ಆಗಿರುತ್ತೆ. ಸೊ ದ್ಯಾಟ್ಸ್ ವೈ ಅವರ ಕಳ್ಳತನ ಜಾಲವನ್ನು ಬಹುಶಃ ಮತ್ತಷ್ಟು ಸಕ್ರಿಯಗೊಳಿಸಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಒಂದು ಪ್ರಕರಣ ನಮ್ಮ ಮುಂದೆ ಇಡುತ್ತೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗೋಪಾಲ್ ಶೆಟ್ಟಿ ಅವರಿದ್ದಾರೆ. ಗೋಪಾಲ್ ಶೆಟ್ಟಿ ಸ್ಥಳೀಯ ನಿವಾಸಿ ಅಲ್ಲಿ ಪೆರ್ಲಗುರಿಯಲ್ಲಿ. ಸೊ ಹಾಗಿದ್ದಾಗ ಗೋಪಾಲ್ ಶೆಟ್ಟಿ ನಮಸ್ತೆ ಸರ್. ನಮಸ್ತೆ. ಬಹುಶಃ ಕಳೆದ 1-2 ವರ್ಷಗಳ ಹಿಂದೆ ತಮ್ಮ ಒಂದು ಮನೆಯಲ್ಲೂ ಕೂಡ ಇದೇ ರೀತಿ ಕಳ್ಳತನ ಆಗಿತ್ತು. ಇದೀಗ ನೋಡಿದಾಗ ಈಗ ತಮ್ಮ ಪೆರ್ಲಗುರಿ ಪರಿಸರದಲ್ಲಿ ಈ ರೀತಿ ಅನುಮಾನ ಹುಟ್ಟಿಸುವಂತಹ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ, ಕಳ್ಳತನಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ, CCTVಯಲ್ಲಿ ಸರಿಯಾಗಿದೆ. ಏನ್ ಹೇಳ್ತೀರಾ ಸರ್? ಹೌದು ಹೌದು, ಅದು ನನಗೆ ಅಂದ್ರೆ ಸಾಟರ್ಡೆ ನೈಟ್ ಈ ತರ ಇನ್ಸಿಡೆಂಟ್ ಆಗಿದೆ ಅಂತ ನನಗೆ ಸಂಡೇ ಮಾರ್ನಿಂಗ್ ಅದು ನಮ್ಮ ವಾಟ್ಸ್ಆಪ್ ಗ್ರೂಪ್ ಎಲ್ಲ ಇದೆ ಏರಿಯಾದಲ್ಲಿ, ಅದ್ರ ಮೂಲಕ ಗೊತ್ತಾಯ್ತು. ಅದು CCTV ಫುಟೇಜ್ ಗಳನ್ನೆಲ್ಲ ಹಾಕಿದ್ರು, ಹಾಗೆ ನೋಡಿದಾಗ ಗೊತ್ತಾಯ್ತು. ಮತ್ತೆ ಅದೇ 2 ವರ್ಷದ ಹಿಂದೆ ಒಂದು ನಮ್ಮ ಮನೇಲಿ ಕೂಡ ಅಂತದೊಂದು ನಡೆದಿತ್ತು. ಅದೊಂದು ಒಂದು ಅನಿವಾರ್ಯ ಕಾರಣದಿಂದಾಗಿ ನಾವು 1-2 ದಿವಸ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಆವಾಗ ಒಂದು ಕಳ್ತನ ನಡೆದಿತ್ತು, ಮತ್ತೆ ನಾವು FIR ಮಾಡಿದ್ವಿ. ಆಮೇಲೆ ಇದು ಕಳ್ಳರನ್ನೆಲ್ಲ ಹಿಡಿದಿದ್ರು, ಮತ್ತೆ ರಿಕವರಿ ಎಲ್ಲ ಆಗಿದೆ. ಆಮೇಲೆ ಅದು ಕೋರ್ಟಿಗೆ ಕೇಸಲ್ಲಿ ಕೋರ್ಟಲ್ಲಿ ಇದೆ ಹಾಗೆ. ಓಕೆ. ಜೊತೆಗೆ ಅಲ್ಲಿ ಆ ಸಂದರ್ಭ ತಮ್ಮ ಮನೇಲಿ ಆಗಿರುವಂತಹ ಕಳ್ಳತನ ಸರ್, ಅದು ಒಬ್ಬನೇ ಮಾಡಿರುವಂತದ್ದು ಅಥವಾ ಈ ರೀತಿ ಗ್ಯಾಂಗ್ ಕಟ್ಟಿಕೊಂಡು ಬಂದಿದ್ರಾ? ಇಲ್ಲ, ಅದು ಈಗ ಪೊಲೀಸ್ನವರು ಹೇಳುವ ಪ್ರಕಾರ ಅದು ಮೇ ತಿಂಗಳಲ್ಲಿ ನಡೆದಿದೆ, 2022 ಮೇ ತಿಂಗಳಲ್ಲಿ, ಅಂದ್ರೆ ಸ್ಕೂಲಿಗೆಲ್ಲ ರಜಾ ವೆಕೇಶನ್ ಇರೋ ಟೈಮಲ್ಲಿ, ಆ ಟೈಮಲ್ಲಿ ನಡೆದಿದೆ. ಅದು ಇಬ್ರೇ ಅಂತ ಹೇಳಿ ಅವರು ಪೊಲೀಸ್ನವ್ರು ಹೇಳೋದು ಇಬ್ರೇ ಅಂತ ಹೇಳಿದ್ದಾರೆ.
ಓಕೆ ಓಕೆ, ಇಬ್ರು ಬಂದು ಕಳ್ಳತನವನ್ನ ಮಾಡಿದ್ದಾರೆ ಅನ್ನೋದಲ್ವಾ? ಇಬ್ರು ಅದು ಗ್ಯಾಂಗ್ ಅಲ್ಲ, ಇಬ್ಬರೇ. ಓಕೆ, ತಮ್ಮ ಮನೆಯಲ್ಲಿ ಆ ಸಂದರ್ಭ CCTV ಇತ್ತ ಸರ್ ಹೇಗೆ? ಇಲ್ಲ, ನಮ್ಮ ಮನೆಯಲ್ಲಿ CCTV ಇರ್ಲಿಲ್ಲ ಆಗ. ಓಕೆ, ತಮ್ಗೆ ಎಲ್ಲ ರಿಕವರಿ ಆಗಿತ್ತ? ತಮ್ಗೆ ಏನು ಕಳ್ಳರು ಏನ್ ಕೊಂಡೋಗಿದ್ರು ತಮ್ಮ ಮನೆಯಿಂದ? ಅದೇ ಅದು ಸ್ವಲ್ಪ ಚಿನ್ನಾಭರಣ ಮತ್ತೆ ಸ್ವಲ್ಪ ಒಂದು ಕ್ಯಾಶ್ ಇತ್ತು, ಅದು ತಗೊಂಡೋಗಿದ್ರು. ಮತ್ತೆ ಅದರಲ್ಲಿ ಸ್ವಲ್ಪ ರಿಕವರಿ ಆಗಿದೆ. ಮತ್ತೆ ಅದು ಹೆಚ್ಚಿಂದ ಈಗ ಅದು ಕೋರ್ಟ್ ಕೇಸಲ್ಲಿ ಇದೆ ಈಗ. ಓಕೆ ಓಕೆ, ಸರಿ ಸರಿ. ಈಗ ತಮ್ಮ ಮನೆ ಕೂಡ ಈ ಪ್ರಸನ್ನ ಗಣಪತಿ ದೇವಸ್ಥಾನ ಇದೆಯಾ ನೋಡಿ, ಇದರ ಹತ್ರ ಬರುತ್ತಾ ಹೇಗೆ? ತುಂಬಾ ಹತ್ತಿರ ಬರುತ್ತೆ. ಯಾಕಂದ್ರೆ ಪ್ರಸನ್ನ ಗಣಪತಿ ದೇವಸ್ಥಾನ ಅಲ್ಲಿ ಮೇಲೆ ಮೇನ್ ರೋಡ್ ಅಲ್ಲಿ ಇದೆ, ನಮ್ದಲ್ಲಿ ಸೆಕೆಂಡ್ ಕ್ರಾಸ್ ಅಲ್ಲಿ ಅಲ್ಲೇ ಕೆಳಗಡೆ ಇದೆ. ಒಂದು ಟೂ ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಅಲ್ವಾ? 2 minutes ವಾಕೇಬಲ್. ಹೌದು. ಓಕೆ, ಸೊ ಈಗ ಮತ್ತೆ ಈ ಕಳ್ಳರ ಒಂದು ಆತಂಕ ಆ ಭಾಗದಲ್ಲಿ ಇದೆ ಅಂತ ಬಂದಾಗ ತಮ್ಗಳಿಗೆ ಭಾನುವಾರ ಬೆಳಗ್ಗೆ ಗೊತ್ತಾಗುತ್ತೆ ಸರ್. ಏನ್ ಹೇಳ್ತೀರಾ ತಾವು ಇದ್ರ ಬಗ್ಗೆ? ಏನಾದ್ರು ಜಾಗೃತಿಯನ್ನ ಅಲ್ಲಿ ಏನಾದ್ರು ಅವೇರ್ನೆಸ್ ಅನ್ನ ಮಾಡಿದ್ದೀರಾ ಹೇಗೆ ತಾವುಗಳು? ಅವೇರ್ನೆಸ್ ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವೆಲ್ಲ ಇದ್ದೀವಿ. ಅದೇ ಅದ್ರ ಮುಖಾಂತರ ನಾವೀಗ ಚರ್ಚೆ ಮಾಡ್ತಾ ಇದ್ವಿ ಮೊನ್ನೆಯಿಂದ 2 ದಿವಸದಿಂದ. ಮತ್ತೆ ಅದು ಏನ್ ಮಾಡ್ಬೋದು, ಹೇಗ್ ಮಾಡ್ಬೋದು ಅಂತ ಹೇಳಿ ಎಲ್ಲ ವಿಚಾರ ವಿನಿಮಯ ಮಾಡ್ತಾ ಇದ್ದೀವಿ. ಮತ್ತು ಇದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಚ್ಚಿನ ನಿಗಾ ವಹಿಸಬೇಕಂತ ನಾವು ಇದು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇಂಥ ಮಳೆಗಾಲದ ಸಂದರ್ಭದಲ್ಲಿ ಇಂಥ ಕೃತ್ಯಗಳು ಹೆಚ್ಚಾಗಿ ನಡೀತೇವೆ. ಮತ್ತೆ ಸ್ಕೂಲ್ ವೆಕೇಶನ್ ಟೈಮಲ್ಲಿ ಕೂಡ ಇಂಥ ಕೃತ್ಯಗಳು ಹೆಚ್ಚಾಗಿ ನಡೀತೇವೆ. ಹಾಗಾಗಿ ನಾವು ಮನೆಯಲ್ಲಿ ಇರುವಾಗ ಈಗ ಈ ತರ ಮಾಡ್ತಾರೆ ಅಂದ್ರೆ ಇದು ತುಂಬಾ ಗಂಭೀರ ವಿಷಯ. ಇದು ಈಗ ಮನೆಯಲ್ಲಿ ನಾವು ಇಲ್ಲದಾಗ ಕಳ್ತನ ನಡೆದ್ರೆ ಅದೊಂದು ಲೆಕ್ಕ ಬೇರೆ, ನಾವು ಜಾಗೃತಿ ವಹಿಸಬೇಕು, ಅದು ಕರೆಕ್ಟ್. ಈಗ ನಾವು ಮನೆಯಲ್ಲಿ ಇದ್ದಾಗಲೇ ಈ ತರ ಬಂದು ಅವರು ಕಳ್ತನ ಮಾಡ್ತಾರೆ ಅಂದ್ರೆ ಇದು ಒಂಥರ ತುಂಬಾ ಗಂಭೀರವಾದ ವಿಷಯ ಅಲ್ಲ? ಕರೆಕ್ಟ್, ನಿಜ ಸರ್. ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಅದಕ್ಕೆ ಸಂಬಂಧಪಟ್ಟವರು ಹೆಚ್ಚಿನ ನಿಗಾ ವಹಿಸಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಕರೆಕ್ಟ್, ನಿಜ ಸರ್. ಈಗ ಈ ಒಂದು ಘಟನೆ ನಡೆದಾಗ ಈಗ ಪೊಲೀಸ್ನವ್ರು ಏನ್ ಹೇಳ್ತಾರೆ ಸರ್? ಅಲ್ಲಿ ಕಾವೂರು ಪೊಲೀಸ್ ಸ್ಟೇಷನ್ ಅಲ್ವಾ? ಹೌದು. ಏನ್ ಹೇಳ್ತಾರೆ? ಈ ಒಂದು ಘಟನೆ ಆದಾಗ ಬಂದಿದ್ದಾರೆ, ಸ್ಥಳಕ್ಕೆ ಬಂದಿದ್ದಾರೆ ಅಲ್ವಾ? ಅಲ್ಲಿ ಅಂದ್ರೆ ಅದೇ ಗಣಪತಿ ಟೆಂಪಲ್ ಹತ್ರ ಬಂದಿದ್ದಾರಂತೆ. ಅದೇ ನಾವು ಅದರ ಬಗ್ಗೆ ಗೊತ್ತಾಗ್ಲಿಲ್ಲ ಏನಂತ ಹೇಳಿ. ಓಕೆ ಬಂದೆಲ್ಲ ಅಲ್ಲಿ ವಿಚಾರಣೆ ಮಾಡಿ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಜ ಅಲ್ವಾ? ಎಸ್ ಸರ್. ಓಕೆ ಸರ್, ಎನಿವೇ ಸರ್, ಬಿ ಅಲರ್ಟ್. ತಮ್ಮ ಒಂದು ಮನೆ ಹತ್ರ ಜೊತೆಗೆ ಎಲ್ರಿಗೂ ಕೂಡ ಒಂದು ಅವೇರ್ನೆಸ್ ಅನ್ನ ಕೊಡಬೇಕು ತಾವುಗಳು ಹಿರಿಯರಾಗಿ. ಸೊ ಆ ನಿಟ್ಟಿನಲ್ಲಿ ಜೊತೆಗೆ ಪೊಲೀಸ್ ಇಲಾಖೆಯು ಕೂಡ ಹೇಳಿ ಈ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಓಕೆ, ಎಸ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಇದು ಗೋಪಾಲ್ ಶೆಟ್ಟಿ ಅವರು. 2 ವರ್ಷಗಳ ಹಿಂದೆ ಅವರ ಮನೆಯಲ್ಲೂ ಕೂಡ ಕಳ್ಳತನ ಪ್ರಕರಣ ಆಗಿತ್ತು. ಅಂದರೆ ಎಲ್ಲೇ ಈ ಮನೆಯ ಈ ಒಂದು ಗಣಪತಿ ದೇವಸ್ಥಾನ ಏನಿದೆ ನೋಡಿ, ಪ್ರಸನ್ನ ಗಣಪತಿ ದೇವಸ್ಥಾನ, ಈ ಗಣಪತಿ ದೇವಸ್ಥಾನದ ಹತ್ತಿರವೇ ಅವರ ಮನೆ ಕೂಡ ಇರುವಂಥದ್ದು. ಸೊ ಹಾಗಿದ್ದಾಗ ಇದು ಪದವಿನಂಗಡಿ ಪೆರ್ಲಗುರಿಯಲ್ಲಿ ಭೀತಿ ಹುಟ್ಟಿಸಿದಂತಹ ಒಂದು ಕಳ್ಳರ ಜಾಲವನ್ನು ತಾವು ಗಮನಿಸ್ತಾ ಇದ್ದೀರಿ. CCTVಯಲ್ಲಿ ಸೆರೆಯಾಗಿರುವಂತಹ ಒಂದು ದೃಶ್ಯಾವಳಿ. ಪ್ರಸನ್ನ ಗಣಪತಿ ದೇವಸ್ಥಾನದಿಂದ ಕಳವಿಗೆ ಯತ್ನಿಸಿರುವಂತಹ ಈ ಕಳ್ಳರು ಅದರಲ್ಲಿ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾರೆ. ದೇವಸ್ಥಾನದ ಬಳಿ ಓಡಾಡ್ತಾ ಇದ್ದಂತಹ ಕಳ್ಳರನ್ನು ಜೊತೆಗೆ ಅವರ ಕೈಯಲ್ಲಿದ್ದಂತಹ ಟಾರ್ಚ್ ಬೆಳಕು ದೇವಸ್ಥಾನದ ಪಕ್ಕದ ಮನೆಯವರಿಗೆ ಬೀಳುತ್ತೆ. ಹಾಗಿದ್ದಾಗ ಮನೆಯ ಒಳಗಿದ್ದಂತಹ ವ್ಯಕ್ತಿಗಳೇನಿದ್ದಾರೆ ನೋಡಿ, ಹೊರಗಡೆ ಲೈಟನ್ನು ಹಾಕಿ ಯಾರ್ರಿ ನೀವು ಅಂತ ಹೇಳಿ ಗದರಿಸ್ತಾರೆ, ಕೇಳ್ತಾರೆ. ಆ ಸಂದರ್ಭ ಇವರುಗಳು ಪಕ್ಕದವರು ಅಲರ್ಟ್ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೆದರಿಕೊಂಡು ಈ ಕಳ್ಳರು ಕಾಲಿಗೆ ಬುದ್ಧಿಯನ್ನು ಹೇಳ್ತಾರೆ. ಹಾಗಿದ್ದಾಗ ಕಳ್ಳರು ಓಡಿ ಹೋಗ್ತಾರೆ. ಸೊ ಆ ಸಂದರ್ಭದ ಗಮನಿಸ್ತಾ ಇರುವಂತಹ ದೃಶ್ಯಾವಳಿ. ಮತ್ತೊಂದು ಮನೆಯಿಂದ CCTVಯಲ್ಲಿ ಸೆರೆಯಾಗಿರುವಂತಹ ಕಳ್ಳರು ಓಡಿ ಹೋಗಿರುವಂತಹ ದೃಶ್ಯ, ಅದು ರಾಮಕೃಷ್ಣ ಅವರ ಮನೆಯಿಂದ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಚಡ್ಡಿ ಗ್ಯಾಂಗ್ ಆಗಿರ್ಬೋದು, ಅಥವಾ ಕಳ್ಳರ ಗ್ಯಾಂಗ್ ಆಗಿರ್ಬೋದು, ಅಥವಾ ದರೋಡೆಕೋರರ ಗ್ಯಾಂಗ್ ಆಗಿರ್ಬೋದು, ಮಂಗಳೂರಿನಲ್ಲಿ ಮತ್ತೆ ಸಕ್ರಿಯವಾಗಿದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಸೊ ಹಾಗಿದ್ದಾಗ ಮೊನ್ನೆ ಚಡ್ಡಿ ಗ್ಯಾಂಗನ್ನು ಬಂಧನ ಮಾಡಲಾಗಿದೆ. ಇನ್ನು ನಾವು ನಿರಾಳವಾಗಿರ್ಬೋದು, ಕೇರ್ಲೆಸ್ನಿಂದ ಇರ್ಬೋದು ಅನ್ನುವಂಥ ವಿಚಾರಗಳನ್ನು ಯಾವತ್ತೂ ಕೂಡ ಮಾಡಬೇಡಿ. ಬಿ ಅಲರ್ಟ್ನಿಂದ ಇರಿ. ಯಾವತ್ತೂ ಕೂಡ ತಮ್ಮ ಮನೆಯ ಬಾಗಿಲನ್ನು ಭದ್ರಪಡಿಸಿ. ಜೊತೆಗೆ ಈ ಮಳೆಗಾಲದ ಹೊತ್ತಲ್ಲಿ ಏನಾದರೂ ಶಬ್ದಗಳು ಆಯಿತು ಅಂತ ಬಂದಾಗ ಮನೆಯ ಹೊರಗಡೆ ಬಾರದೇ ಇರಿ. ಜೊತೆಗೆ ನಳ್ಳಿಯ ನೀರನ್ನು ಯಾರಾದರೂ ಆನ್ ಮಾಡ್ತಾ ಇದ್ದರೆ ನಳ್ಳಿಯ ನೀರನ್ನು ಬಂದ್ ಮಾಡಲಿಕ್ಕೆ ರಾತ್ರಿ ಹೊತ್ತಲ್ಲಿ ಬಾರದೇ ಇರಿ. ಜೊತೆಗೆ ಯಾರಾದರೂ ಹೊರಗಡೆ ಅನುಮಾನಾಸ್ಪದ ವ್ಯಕ್ತಿಗಳು ತಿರುಗುತ್ತಾ ಇದ್ದಾರೆ ಅಂತ ಬಂದಾಗ 112 ಪೊಲೀಸರಿಗೆ ನೇರವಾಗಿ ಕರೆ ಮಾಡಿ, ಪೊಲೀಸರು ಬಂದೇ ಬರ್ತಾರೆ. ಜೊತೆಗೆ ಅಟ್ ದ ಸೇಮ್ ಟೈಮ್ ಈ ರೀತಿ ಯಾರಾದರೂ ಹೊರಗಡೆ ಅನುಮಾನಾಸ್ಪದ ವ್ಯಕ್ತಿಗಳು ಬಂದಿದ್ದಾರೆ ಅಂತ ಬಂದಾಗ ತಮ್ಮ ಮನೆಯ ಒಳಗಿನ ಲೈಟನ್ನು ಆನ್ ಮಾಡೋದಕ್ಕಿಂತ ಮೊದಲೇದಾಗಿ ಮನೆಯ ಹೊರಗಿನ ಲೈಟನ್ನು ಆನ್ ಮಾಡಿ. ಜೊತೆಗೆ ಪೊಲೀಸರಿಗೆ ಕರೆ ಮಾಡಿ, ಜೊತೆಗೆ ತಮ್ಮ ಪಕ್ಕದ ಮನೆಯವರಿಗೂ ಕೂಡ ಕರೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಾ ಇರುವವರ ಕಾಂಟ್ಯಾಕ್ಟೇ ನಮ್ಗಳಿಗೆ ಇರಲ್ಲ. ಸೊ ಅದು ಯಾವತ್ತೂ ಕೂಡ ಆಗಬಾರ್ದು. ಪಕ್ಕದ ಮನೆಯವರ ಕಾಂಟ್ಯಾಕ್ಟ್ ತಮ್ಮಲ್ಲಿ ಇರಲಿ. ಪಕ್ಕದ ಮನೆಯವರ ಕಾಂಟ್ಯಾಕ್ಟಿಗೆ ಕಾಲ್ ಟ್ರೈ ಮಾಡಿ. ಪಕ್ಕದ ಮನೆಯವರಿಗೆ ಫಸ್ಟ್ ಕಾಲ್ ಮಾಡಿ.
ಯಾಕಂದರೆ ನಾಟ್ ಓನ್ಲಿ ಇಂಥ ದರೋಡೆಕೋರರ ವಿಚಾರವಾಗಿ ಉಡುಪಿಯಲ್ಲಿ ನಡೆದಿರುವಂತಹ ಅಶ್ವಿನಿ ಅಕ್ಕನ ವಿಚಾರವಾಗಿಯೂ ಕೂಡ ತಮ್ಗೆ ಗೊತ್ತಿರ್ಬೋದು. ಅಲ್ಲಿ ಮನೆ ಬೆಂಕಿಯಿಂದ ಆಹುತಿ ಆಗಿರುವಂಥದ್ದು ಆ ಸಂದರ್ಭ ಪಕ್ಕದ ಮನೆಯವರಿಗೆ ಇದ್ರೂ ಕೂಡ ಅಶ್ವಿನಿ ಅಕ್ಕ ಕರೆ ಮಾಡ್ತಾ ಇದ್ರೆ ಬಹುಶಃ ಅವರಿಗೆ ವೇಗವಾಗಿ ವಿಚಾರ ಗೊತ್ತಾಗ್ತಾ ಇತ್ತು, ಮನೆಯಲ್ಲಿ ಬೆಂಕಿ ಬರ್ತಾ ಇದೆ ಅಥವಾ ಈ ರೀತಿ ಸಮಸ್ಯೆಗಳು ಉಂಟಾಗಿದೆ ಅನ್ನುವಂಥದ್ದು. ಸೊ ಆವಾಗ ಅವ್ರುಗಳಾದರೂ ನೇರವಾಗಿ ಏನಾದರೂ ಒಂದು ಸಹಾಯವನ್ನು ಮಾಡ್ತಾಯಿದ್ರು ಅಥವಾ ಏನಾದರೂ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಅದರಲ್ಲಿ ಗೊತ್ತಾಗಿರುವಂಥದ್ದು ಕೂಡ ತಡ ಆಗಿರುತ್ತೆ. ಅಲ್ಲಿ ಅಗ್ನಿಶಾಮಕ ದಳವು ಕೂಡ ರೀಚ್ ಆಗುವಂಥ ಹೊತ್ತಲ್ಲಿ ಮನೆ ಆಲ್ಮೋಸ್ಟ್ ಹೊತ್ತಿಗೆ ಉರಿದಿತ್ತು. ಅವರು ಉಸಿರುಗಟ್ಟಿ ಸಾವನ್ನಪ್ಪಿದ್ರು. ಸೊ ಅದು ಆಗಬಾರ್ದು. ಹಾಗಿದ್ದಾಗ ಪಕ್ಕದ ಮನೆಯವರು ಅನ್ನುವಂಥದ್ದು ಬಂದಾಗ ಅವರ ನಂಬರ್ಗಳು ನಮ್ಮ ಹತ್ರ ಇರಲೇಬೇಕು. ಜೊತೆಗೆ ಅವರ ಕಾಂಟ್ಯಾಕ್ಟ್ನಲ್ಲಿರಿ. ಜೊತೆಗೆ ಇಂತಹ ಸಂದರ್ಭಗಳು ಅಂತ ಬಂದಾಗ ಅವರಿಗೆ ಕೂಡ ಒಂದು ಕರೆ ಮಾಡಿ ಈ ರೀತಿ ಆಗ್ತಾ ಇದೆ ಅಂತ ಅವರು ಕೂಡ ಎದುರು ನಿಲ್ತಾರೆ. ಯಾಕಂದರೆ ನಾಟ್ ಓನ್ಲಿ ನಿಮ್ಮ ಮನೆಗೆ ಬಂದಂಥ ಕಳ್ಳ ನಾಳೆ ಅವರ ಮನೆ ಕೂಡ ಬಂದೇ ಬರ್ತಾರೆ. ಜೊತೆಗೆ ಅವರಿಗೆ ಕೂಡ ಸಮಸ್ಯೆ ಆಗೇ ಆಗುತ್ತೆ. ಜೊತೆಗೆ ಇದೆಲ್ಲವೂ ಕೂಡ ಒಂದು ಮನೆ ಅಥವಾ ಒಬ್ಬರಿಂದ ಇದನ್ನು ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಮಟ್ಟ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಒಂದು ವ್ಯವಸ್ಥಿತವಾಗಿರುವಂತಹ ನಮ್ಮ ಒಂದು ಗ್ರೂಪ್ ಕೋಆರ್ಡಿನೇಷನ್ ಅನ್ನೋಂಥದ್ದು ಏನಿದೆ ನೋಡಿ, ಇದೆಲ್ಲವೂ ಕೂಡ ಬೇಕೇ ಬೇಕು. ಪಕ್ಕದ ಮನೆಯವರ ಸಪೋರ್ಟ್ ಕೂಡ ಬೇಕೇ ಬೇಕು. ಹಾಗಿದ್ದಾಗ ಪಕ್ಕದ ಮನೆಯವರ ನಂಬರನ್ನು ನಿಮ್ಮ ಜೊತೆ ಸೇವ್ ಮಾಡ್ಕೊಳ್ಳಿ. ಜೊತೆಗೆ ಅವರಿಗೆ ಒಂದು ಕಾಲ್ ಮಾಡಿ. ಹಾಗಿದ್ದಾಗ ಈ ಕಳ್ಳರು ಅವರು ಕೂಡ ಲೈಟ್ ಹಾಕಿದಾಗ ಈ ಕಳ್ಳರಿಗೆ ಭಯ ಬರುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಡಿ. ಜೊತೆಗೆ ಬಿ ಅಲರ್ಟ್ ಆಗಿರಿ, ಯಾವತ್ತೂ ಕೂಡ ನಿರ್ಲಕ್ಷ್ಯವನ್ನು ಮಾಡಲೇಬೇಡಿ ಅಂತ ಹೇಳ್ತಾ, ಜೊತೆಗೆ ಇವೆಲ್ಲದರ ನಡುವೆ ನಮ್ಮ ಪೊಲೀಸ್ ಇಲಾಖೆಗೂ ಕೂಡ ಕಳಕಳಿಯ ವಿನಂತಿ. ತಾವು ಮಾಡಿದಂತಹ ಒಂದು ಆಪರೇಷನ್ ಏನಿದೆ ನೋಡಿ, ಕಳೆದ 2 ವಾರಗಳ ಹಿಂದೆ ಅಂದರೆ ಕುಖ್ಯಾತ ಚಡ್ಡಿ ಗ್ಯಾಂಗ್ ಏನಿದೆ, ಖತರ್ನಾಕ್ ಆಗಿರುವಂಥ ಚಡ್ಡಿ ಗ್ಯಾಂಗನ್ನು ದರೋಡೆ ಪ್ರಕರಣವನ್ನು ಮಾಡಿದಂಥ ಕೇವಲ 5 ಗಂಟೆಗಳಲ್ಲಿ ತಾವು ಬಂಧನವನ್ನು ಮಾಡ್ತೀರಿ. ಹೆಮ್ಮೆ ಇದೆ ಆ ಒಂದು ವಿಚಾರಕ್ಕೆ. ನಮ್ಮ ಹೆಮ್ಮೆಯ ಪೊಲೀಸ್ ಕಮಿಷನರ್ ಆಗಿರುವಂತಹ ಅನುಪಮ್ ಅಗರ್ವಾಲ್ ಸರ್ ಅವರ ನೇತೃತ್ವದ ತಂಡ ಈ ಒಂದು ರೋಚಕ ಕಾರ್ಯಾಚರಣೆಯನ್ನು ಮಾಡುತ್ತೆ. ಸೊ ಆ ಸಂದರ್ಭ ನಾವು ಸರಣಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಅವೇರ್ನೆಸ್ಸನ್ನು ಮುಟ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರಣಿ ಕಾರ್ಯಕ್ರಮವನ್ನು ನಮ್ಮ ಕುಡ್ಲವಾಹಿನಿಯಲ್ಲಿ ಮಾಡಿದ್ವಿ. ಜೊತೆಗೆ ಕಳ್ಳರನ್ನು ಹಿಡಿದ ನಂತರ ಸ್ವತಃ ಪೊಲೀಸ್ ಕಮಿಷನರ್ ಅವರು ನಮ್ಮ ಕುಡ್ಲವಾಹಿನಿ ಸ್ಟುಡಿಯೋಗೆ ಬಂದಿದ್ದರು. ಜೊತೆಗೆ ತಮ್ಮ ಕರೆಗಳನ್ನು ಅವರು ಸ್ವೀಕಾರ ಮಾಡಿದರು. ತಮ್ಮಗಳ ಒಂದು ವಿಚಾರವನ್ನು, ಜೊತೆಗೆ ತಮ್ಮಗಳ ಒಂದು ಸಮಸ್ಯೆಯನ್ನು, ಜೊತೆಗೆ ಏನಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಅವರು ಸ್ವೀಕಾರವನ್ನು ಮಾಡಿದರು. ಸೊ ಅವರ ನಡೆಯನ್ನು ನಾವು ಶ್ಲಾಘನೆಯನ್ನು ಮಾಡಲೇಬೇಕು, ನೋ ಡೌಟ್ ಒಂದು ವಿಚಾರಗಳಲ್ಲಿ. ಜೊತೆಗೆ ಇಂತಹ ಪ್ರಕರಣಗಳು ಆಗುತ್ತೆ ಅಂತ ಬಂದಾಗ ಇಂತಹ ಒಂದು ಕಳ್ಳರ ಜಾಲ ಇದು ಚಡ್ಡಿ ಗ್ಯಾಂಗೆ ಅನ್ನುವಂಥದ್ದು ಹೇಳೋಕ್ಕಾಗಲ್ಲ. ಯಾಕಂದರೆ ಇವರುಗಳು ರೈನ್ ಕೋಟ್ಗಳನ್ನು ಹಾಕಿಕೊಂಡು, ಜೊತೆಗೆ ಇಲ್ಲಿ ಅವರು ಟಾರ್ಚ್ ಲೈಟ್ಗಳನ್ನು ಹಿಡಿದುಕೊಂಡು ಅವರು ಕಳ್ಳತನವನ್ನು ಮಾಡ್ತಾ ಇರುವಂತಹ ಒಂದು ದೃಶ್ಯಾವಳಿಗಳನ್ನು ತಾವು ಗಮನಿಸಿದ್ದೀರಿ. ಚಡ್ಡಿ ಗ್ಯಾಂಗ್ ಅಂತ ಬಂದಾಗ ಅವರು ಕೇವಲ ಚಡ್ಡಿಯನ್ನು ಹಾಕ್ತಾರೆ, ಬನಿಯನ್ನು ಹಾಕ್ತಾರೆ. ಜೊತೆಗೆ ಅವರು ಮೈಗಳಿಗೆ ಎಣ್ಣೆಯನ್ನು ಸವರ್ತಾರೆ. ಯಾಕಂದರೆ ಬಂದಾಗ ಯಾರಾದರೂ ಹಿಡಿದ್ರೆ ಅವರು ಕೈಯಿಂದ ಜಾರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಎಣ್ಣೆಯನ್ನು ಹಾಕಿದರೆ ಕೈಯಿಂದ ಜಾರಿ ಓಡಿ ಹೋಗಲಿಕ್ಕೆ ಸುಲಭ ಅನ್ನುವಂಥ ನಿಟ್ಟಿನಲ್ಲಿ ಆ ಚಡ್ಡಿ ಗ್ಯಾಂಗ್ನ ಕಳ್ಳರು ಎಣ್ಣೆಯನ್ನು ಮೈಗೆ ಹಾಕ್ತಾರೆ. ಜೊತೆಗೆ ಮಂಕಿ ಕ್ಯಾಪನ್ನು ಹಾಕ್ತಾರೆ. ಯಾರು ಕೂಡ ಗುರುತನ್ನು ಹಿಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಚಡ್ಡಿಯನ್ನು ಜೊತೆಗೆ ಬನಿಯನ್ನು ಹಾಕ್ತಾರೆ. ಯಾಕಂದರೆ ಇಂಥ ರೈನ್ ಕೋಟ್ಗಳನ್ನು ಹಾಕ್ತಾ ಇದ್ದರೆ, ಡ್ರೆಸ್ಗಳನ್ನು ಹಾಕ್ತಾ ಇದ್ದರೆ ಹಿಡಿಲಿಕ್ಕೆ ಸುಲಭ ಆಗುತ್ತೆ, ಅಂಗಿಯನ್ನು ಹಿಡಿಲಿಕ್ಕೆ ಸುಲಭ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದನ್ನು ಇಲ್ಲಿ ಯಾರು ಕೂಡ ಮಾಡಿಲ್ಲ. ಇಲ್ಲಿ ರೈನ್ ಕೋಟನ್ನು ಹಾಕಿ ಕಳ್ಳತನಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರು. ಜೊತೆಗೆ ಟಾರ್ಚ್ ಲೈಟನ್ನು ಹಾಕ್ತಾಯಿದ್ರು. ಬಹುಶಃ ಇವರು ವೆಲ್ ಪ್ರೊಫೆಷನಲ್ ಆಗಿರುವಂತಹ ಕಳ್ಳರ ಅಲ್ವೇನೋ ಅನ್ನುವಂಥದ್ದು ಭಾವನೆ. ಯಾಕಂದರೆ ಇಂಥ ಟಾರ್ಚ್ ಲೈಟ್ಗಳನ್ನು ಹಾಕಿದಾಗ ಗೊತ್ತಾಗುತ್ತೆ, ಯಾರಾದರೂ ಅಲರ್ಟ್ ಆಗ್ತಾರೆ. ಇಲ್ಲೂ ಕೂಡ ಆ ಮಹಿಳೆಗೆ ಅಥವಾ ಆ ಒಂದು ರಾಮಕೃಷ್ಣ ಅವರಿಗೆ ಟಾರ್ಚ್ ಲೈಟನ್ನು ಹಾಕಿದಾಗಲೇ ಗೊತ್ತಾಗಿರುವಂಥದ್ದು, ಏನೋ ಬೆಳಕು ಬರ್ತಾ ಇದೆ, ಎಲ್ಲಿಂದ ಬೆಳಕು ಬರ್ತಾ ಇದೆ, ಮಳೆ ಕೂಡ ಇಲ್ಲ, ಆದರೆ ಈ ರೀತಿಯ ಬೆಳಕು ಎಲ್ಲಿ ಬರ್ತಾ ಇದೆ, ಇದು ನಮ್ಮ ಮಿಂಚಿನ ಬೆಳಕಲ್ಲ, ಇದು ಟಾರ್ಚ್ ಲೈಟ್ನ ಬೆಳಕು ಅನ್ನುವಂಥ ನಿಟ್ಟಿನಲ್ಲಿ ಗೊತ್ತಾಗಿ ರಾಮಕೃಷ್ಣ ಅವರು ಬೊಬ್ಬೆಯನ್ನು ಹಾಕಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ಗಮನವನ್ನು ಇರಿಸಿ. ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯು ಕೂಡ ಪದವಿನಂಗಡಿ, ಪೆರ್ಲಗುರಿ ಮಾತ್ರ ಅಲ್ಲ, ನಮ್ಮ ಮಂಗಳೂರು ಸಿಟಿ ಲಿಮಿಟ್ಸ್ ಜೊತೆಗೆ ಮಂಗಳೂರಿನಾದ್ಯಂತ ಮತ್ತೆ ಇಂತಹ ಕಳ್ಳರ ಜಾಲ ಸಕ್ರಿಯವಾಗಿದೆ ಅಂತ ಬಂದಾಗ ಈ ನಿಟ್ಟಿನಲ್ಲಿ ಜಾಗೃತಿಯನ್ನು, ಅಲರ್ಟ್ನೆಸ್ಸನ್ನು ತಾವುಗಳು ಇರಲೇಬೇಕಾಗುತ್ತೆ. ಸೊ ಒನ್ಸ್ ಅಗೇನ್ ಪೊಲೀಸ್ ಇಲಾಖೆ ಕೂಡ ಈ ವಿಚಾರದ ಬಗ್ಗೆ ಗಮನವನ್ನು ವಹಿಸಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ನಮ್ಮ ಮಂಗಳೂರಿನ ಜನತೆ ಬಿ ಅಲರ್ಟ್ ಆ್ಯಂಡ್ ಎಚ್ಚರದಿಂದಿರಿ ಅಂತ ಹೇಳ್ತಾ, ಮತ್ತೊಂದು ಪ್ರಮುಖವಾಗಿರುವಂತಹ ವಿಚಾರ, ಆ ವಿಚಾರದ ಬಗ್ಗೆ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮವು ಕೂಡ, ಈ ಒಂದು ವಿಚಾರವು ಕೂಡ ತಮ್ಗಳಿಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ. ಪೊಲೀಸ್ ಇಲಾಖೆ ಜೊತೆಗೆ ತಮ್ಗಳಿಗೆ ಮತ್ತೊಂದು ಪ್ರಮುಖವಾಗಿರುವಂತಹ ಟಾಪಿಕ್ ಜೊತೆ ನಿಮ್ಮ ಜೊತೆ ವಿರಾಮದ ಬಳಿಕ ಮತ್ತೆ ನಾನು ಬರ್ತೀನಿ. ಅಲ್ಲೂ ಕೂಡ ಆಗಿರುವಂಥದ್ದಿದೆ. ಯಾಕೆಂದರೆ ರಾಜ್ಯಾದ್ಯಂತ ಡೆಂಗ್ಯೂ ಮಹಾಮಾರಿ ತಾಂಡವವಾಡ್ತಾ ಇದೆ, ಮರಣ ಆಗ್ತಾ ಇದೆ, ಬಹಳಷ್ಟು ಜನರನ್ನು ಬಲಿ ಪಡೆದುಕೊಳ್ತಾ ಇದೆ. ಮಂಗಳೂರಿನಲ್ಲೂ ಕೂಡ ಈ ಭಯ, ಆತಂಕ ಇದೆ. ಆದರೆ ಒಂದು ಕಮರ್ಷಿಯಲ್ ಕಟ್ಟಡ, ಒಂದು ವಾಣಿಜ್ಯ ಕಟ್ಟಡ, ಅವರುಗಳು ಯಾವುದೇ ವಿಚಾರ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಸೊ ಹಾಗೆ ಮತ್ತೆ ಈ ಮಹಾಮಾರಿ ಡೆಂಗ್ಯೂ ಮರಣ ಮೃದಂಗವನ್ನು ಬಾರಿಸುತ್ತೆ. ಸೊ ಬಾರಿಸಬಾರ್ದು. ಜೊತೆಗೆ ತಮ್ಮ ಒಂದು
ಕಾಳಜಿಯನ್ನು ನಾವುಗಳು ವಹಿಸಬೇಕು. ಜೊತೆಗೆ ಮಹಾನಗರ ಪಾಲಿಕೆ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಜೊತೆಗೆ ಆ ದಪ್ಪ ಚರ್ಮದ ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ಕಟ್ಟಡದ ಓನರ್ಗಳಿಗೆ ಏನಿದ್ದಾರೆ ನೋಡಿ, ಅವರು ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಆಗಲೇಬೇಕು. ಜೊತೆಗೆ ಡೆಂಗ್ಯೂ ಮಹಾಮಾರಿಯನ್ನು ನಮ್ಮ ಜಿಲ್ಲೆಯಿಂದ ನಾವು ಹೋಗಲಾಡಿಸಲೇಬೇಕಾಗುತ್ತೆ. ಹಾಗಿದ್ದಾಗ ಟೇಕ್ ಅ ಬ್ರೇಕ್, ತದನಂತರ ಮತ್ತೆ ನಾನು ಬರ್ತೀನಿ.